ಮೊದಲನೇದಾಗಿ ದೀಪಾವಳಿಯ ಸಂತೋಷದ ಸಂಗತಿಯ ಮುಂದೆ ದುಃಖದ ಸಂಗತಿ ಆಗಿರೋದು ಮನಸ್ಸಿಗೆ ಸ್ವಲ್ಪ ಘಾಸಿ ಉಂಟು ಮಾಡಿದೆ. ಅದೊಂದರೆ ಕರ್ನಾಟಕದ ಕನ್ನಡ ಚಿತ್ರರಂಗದ ಲೋಕಪ್ರಿಯ ನಟ ವರನಟ ರಾಜ್ಕುಮಾರ್ ಅವರ ಸುಪುತ್ರ ಹಾಗೂ ಕನ್ನಡ ಚಿತ್ರರಂಗದ ಪ್ರಸಿದ್ಧ ತಾರೆ ಪುನೀತ್ ಅವರ ಅಕಾಲಿಕ ಮರಣ ಎಲ್ರಿಗೂ ದುಃಖ ಉಂಟು ಮಾಡಿದೆ. ನಿನ್ನೆನೇ ನಮ್ಮ ಕ್ಷೇತ್ರೀಯ ಸಂಘ ಚಾಲಕರಾದ ನಾಗರಾಜ್ ಅವರು ಕಾರ್ಯಕಾರಿ ಮಂಡಲದ ವತಿಯಿಂದ ನಮ್ಮೆಲ್ಲರ ಶೋಕವನ್ನು ಹೇಳಿಕೆ ಮೂಲಕ ವ್ಯಕ್ತಪಡಿಸಿದ್ದಾರೆ. ಆದರೆ ಪತ್ರಿಕಾಗೋಷ್ಠಿ ಪ್ರಾರಂಭ ಆಗೋ ಸಂದರ್ಭದಲ್ಲಿ ಅವರ ಸ್ಮೃತಿಗೆ ಶ್ರದ್ಧಾಂಜಲಿಯನ್ನು ಎಲ್ಲ ಜನತೆ ಪರವಾಗಿ, ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಡೆಯಿಂದ ನಾನು ಅರ್ಪಿಸ್ತಾ ಇದ್ದೀನಿ. ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಮತ್ತು ಅವರ ಎಲ್ಲ ಅಭಿಮಾನಿಗಳ ಒಂದು ಈ ಶಮನ ಮಾಡಲಾಗದ ದುಃಖಕ್ಕೆ ಸಂತಾಪವನ್ನು ವ್ಯಕ್ತಪಡಿಸ್ತೀನಿ. ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತ ನಮ್ಮ ಪ್ರಾರ್ಥನೆ.